ಈ ಸಿನಿಮಾವನ್ನು ನೋಡಿದ ನಂತರ ಎಂಥ ಕಟುಕ ಹೃದಯಗಳು ಮುಂದೆಂದೂ ನಾನು ಈ ಧರ್ಮದ್ವೇಷ ಕೋಮು ಭಾವನೆ ಈ ಕೋಮು ಗಲಭೆಯಲ್ಲಿ ಭಾಗವಹಿಸಲಾರೆ ಎಂಬ ಪ್ರತಿಜ್ಞೆಯನ್ನು ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಒಬ್ಬರ ಬದುಕನ್ನು ತೆಗೆಯೋದಕ್ಕೆ ಮುಗಿಸೋದಕ್ಕೆ ಬಳಸ್ತಾರೆ. ಅದು ಒಂದು ವ್ಯಾಪಾರ. ಯಾಕಂದ್ರೆ ಇವತ್ತು ಕೆಲವರ ಲೀಡರ್ಶಿಪ್ ನಿಂತಿರೋದೆ ಇನ್ನೊಬ್ಬರ ಬದುಕನ್ನ ಮುಗಿಸೋದ್ರಲ್ಲಿ. ಅದರಲ್ಲಿ ಯಾರೋ ಅಮ್ಮಂದ್ರ ಮಕ್ಕಳು ಸಾಯ್ತಾರೆ, ಅಮಾಯಕರು ಸಾಯ್ತಾರೆ. ಕಂಬ ಈಗಲೂ ಆ ಕಂಬ ನಮ್ಗೇನು ಲೈಬ್ರರಿ ಇದೆ, ಮ್ಯೂಸಿಯಂ ನಲ್ಲಿ ಇದೆ. ಯಾಸಿರ್ ಮೊಹಮ್ಮದ್ ಏನಿದ್ದಾರೆ, ಯಾಸಿರ್ ಅವರ ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ಅಲ್ಲಿ 4 ಕಂಬಗಳಿದ್ದಾವೆ. ಅದು ದೇವಸ್ಥಾನ ಕಂಬಗಳು. ಇವತ್ತು ಟ್ರೇಲರ್ ವೀರೇಂದ್ರ ಹೆಗ್ಡೆ ಸರ್, ಡಿವೈನ್ ಅವರು ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತಾರೆ, ಎಷ್ಟು ಜನರಿಗೆ ಅನ್ನದಾನ ಮಾಡ್ತಾರೆ. ಅವರು ನಮ್ಮ ಟ್ರೇಲರ್ ನೋಡಿ ತುಂಬಾ ಖುಷಿ ಪಟ್ಟರು. ಎಲ್ಲ ಜಾತಿಯಲ್ಲೂ ಎಲ್ಲರೂ ಅಂದ್ರೆ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರವರಿಗೊಂದು ವ್ಯಾಪಾರ ಅಂತ ಇರುತ್ತೆ. ಆ ವ್ಯಾಪಾರ ಮಾಡುವಾಗ ಕೆಲವು ಕಷ್ಟಗಳು ಎದುರಾಗುತ್ತೆ. ಅದ್ರ ಸುತ್ತ ಒಂದು ಸುಳಿಯನ್ನು ಇಟ್ಕೊಂಡು ಮಾಡಿರುವಂತಹ ಚಿತ್ರ. ಇಲ್ಲಿ ಅವ್ರವ್ರ ಸ್ವಾರ್ಥಕ್ಕೆ ಅವ್ರವ್ರ ಗ್ರಜ್ ತೀರಿಸ್ಕೊಳ್ಳೋದಕ್ಕೆ ಹೆಂಗೆ ಅಮಾಯಕರನ್ನ ಕರ್ಕೊಂಡ್ಬಂದು ಮಿಸ್ಯೂಸ್ ಮಾಡಿಕೊಂಡು ಆಮೇಲೆ ಅವ್ರನ್ನ ಬಿಸಾಕ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಂದಿರುವಂತಹ ಎಲ್ಲ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರಿಗೆ ಮೊದಲಾಗಿ ವಂದಿಸ್ತಾ ಎಲ್ಲರನ್ನ ಈ ಬೇರ ಅನ್ನುವಂತಹ ಒಂದು ಸಿನಿಮಾದ ಪ್ರೆಸ್ ಮೀಟಿಗೆ ಎಲ್ಲರನ್ನ ನಾನು ಇಡೀ ತಂಡದ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ಲ ಅಂದರೆ ಹಿಂದಿನಿಂದಲೂ ನಮಗೆ ಎಲ್ರಿಗೂ ಎಲ್ಲ ಟೈಮಲ್ಲೂ ಹಿಂದೆ ನಿಂತು ತುಂಬ ಪ್ರೋತ್ಸಾಹವನ್ನು ಮಾಡ್ಕೊಂಡು ಬಂದಿದ್ದೀರಿ. ಈ ಸಿನಿಮಾದಲ್ಲಿ ನಿಮ್ಮ ಪ್ರೋತ್ಸಾಹ ಹೀಗೆ ಸದಾ ನಮ್ಮ ಮೇಲೆ ಇರಬೇಕು. ನೀವಿದ್ರೆ ನಾವು ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲೆ ಇದೆ ಅಂತ ಅಂದ್ಕೊಳ್ತೀವಿ ನಾವು. ಬೇರ ಅಂದರೆ ಎಲ್ಲ ಜಾತಿಯಲ್ಲೂ ಎಲ್ಲರೂ ಅಂದರೆ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರವರಿಗೊಂದು ವ್ಯಾಪಾರ ಅಂತ ಇರುತ್ತೆ. ಆ ವ್ಯಾಪಾರ ಮಾಡುವಾಗ ಕೆಲವು ಕಷ್ಟಗಳು ಎದುರಾಗುತ್ತೆ. ಅದ್ರ ಸುತ್ತ ಒಂದು ಸುಳಿಯನ್ನು ಇಟ್ಕೊಂಡು ಮಾಡಿರುವಂತಹ ಚಿತ್ರ. ವೀರಭದ್ರ ಸರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ, ದಿವಾಕರ್ ದಾಸ್ ಸರ್ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ. SLV ಕಲರ್ಸ್ ಅನ್ನುವಂತಹ ಒಂದು ಪ್ರೊಡಕ್ಷನ್ ಬ್ಯಾನರ್ ಇಂದ ಮೂಡಿ ಬರುತ್ತಿರುವಂತಹ ಸಿನಿಮಾ. ತುಂಬ ಜನ ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆಯನ್ನು ಮಾಡಿಕೊಂಡು ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಹರ್ಷಿಕಾ ಪೂರ್ಣಚ್ ಅವರು ನನ್ನ ಪೇರಾಗಿ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಲೀಡ್ ಆಗಿ ಯಶ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಹಾಗೆ ಸುಮಂತ್ ತಲ್ವಾರ್ ಸರ್ ಇದ್ದಾರೆ. ನೀವು ಕಾಂತಾರದಲ್ಲಿ ದೀಪಕಣ್ಣನ್ನು ನೋಡಿರ್ತೀರ. ಇದರಲ್ಲಿ ಒಂದು ಬೇರೆ ರೀತಿಯ ಒಂದು ದೀಪಕ್ ಪಾಣಾಜಿ ಅವರನ್ನ ನೋಡ್ಬೋದು ನೀವು. ತುಂಬ ದೊಡ್ಡ ದೊಡ್ಡ ಕಲಾವಿದರ ತಂಡನ ಇಟ್ಕೊಂಡಿದ್ದಾರೆ. ನಮ್ಮ ತಮ್ಮಣ್ಣ ಅವರು ಕೂಡ ಇದರಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ತುಂಬ ಒಂದು ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಒಂದು ಅಥೆಂಟಿಕ್ ಆಗಿದೆ. ನೀವು ಟ್ರೇಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರಬೇಕು. ಸೊ ಈ ಸಿನಿಮಾ ಬೇಗ ರಿಲೀಸ್ ಆಗಲಿಕ್ಕೆ ರಿಲೀಸ್ ಆಗೋದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾದ ಮೇಲೆ ಇರಲಿ, ಆ್ಯಕ್ಟ್ ಮಾಡಿದಂಥ ನಮ್ಮೆಲ್ಲ ಕಲಾವಿದರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಬಿರುಗಾಳಕ್ಕೆ. ಮೊದಲನೇದಾಗಿ ನಾನು ಇಲ್ಲಿಯನ್ನಾದರೂ ಬಹುಶಃ ನನಗೂ ನಿಮಗೂ ಸ್ವಲ್ಪ ಸಂಪರ್ಕ ಕಮ್ಮಿ ಇತ್ತು. ನಿಮ್ಮನ್ನೆಲ್ಲರೂ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಸ್ವಾಗತ. ಇಲ್ಲಿ ಒಂದು ಖುಷಿ ವಿಚಾರ ಏನಂತಂದರೆ, ಮೊದಲನೇ ನನ್ನ ಸಿನಿಮಾನ ನಮ್ಮೂರಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸಬೇಕಾದ್ರೆ ಅದರ ಒಂದು ವೈಬ್ರೇಷನ್ ಅಂತ ಅದು ಬೇರೆ ರೀತಿ ಇದೆ. ಯಾಕಂದರೆ ನಾನು ಅವನೇ ಅದಕ್ಕಿಂತ ಹೆಚ್ಚಾಗಿ ನಮ್ಮ ವಿಷಯನ ಇವತ್ತು ವಿಶೇಷ ಆಹ್ವಾನಿತರ ಕರೆದಿದ್ದು ರೀಸನ್ ಇಷ್ಟೇ. ನಾನು ನನ್ನ ಮೊದಲನೇ ಒಂದು ತುಳು ಧಾರಾವಾಹಿ ಮಾಡಬೇಕಾದ್ರೆ ಸಂಕಲ್ಪ ಧಾರಾವಾಹಿ ಅವ್ರ ಮನೇಲೇ ಕೂತ್ಕೊಂಡು ನಾನು ಓಡಾಡ್ಕೊಂಡು ಅಲ್ಲಿ ಮನೆಗೆ ಎದ್ದು ಊಟ ಮಾಡಿಕೊಂಡು ಕೆಲಸ ಮಾಡಿದ್ರೆ ಸ್ವಲ್ಪ ಸಾಕ ಹೊಡ್ಕೊಟ್ಟಿದ್ರು. ಅದರಿಂದ ಈ ವೇದಿಕೆಗೆ ಅದು ಅವ್ರು ಇದನ್ನೇ ಬೈಕೊಡೋಣ ಅಂತ ಹೇಳ್ತಾ ಬಯಸಿದ್ದೆ ನಾನು. ಅವತ್ತಿಂದ ಇವರೆಗೂ ಮಾಧ್ಯಮ ಮಿತ್ರರೇ ಮತ್ತು ನಮ್ಮೆಲ್ಲ ಯೂಟ್ಯೂಬರ್ಸ್ ಮಿತ್ರರೆಲ್ಲ ಇದ್ದೀರಿ. ಈ ಬೇರ ಅನ್ನೋದು ನಮಗೆ ಎಲ್ರಿಗೂ ನಮ್ಮ ಭಾಷೆ ಗೊತ್ತಿರುವಂಥದ್ದೇ ವ್ಯಾಪಾರ. ಇಲ್ಲಿ ವ್ಯಾಪಾರ ಬದುಕೋದಕ್ಕೂ ಒಂದಷ್ಟು ವ್ಯಾಪಾರ ಮಾಡ್ತೀವಿ. ಇನ್ನೊಂದು ಹಂತದಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಈ ವ್ಯಾಪಾರನ ಒಬ್ಬರ ಬದುಕನ್ನು ತೆಗೆಯೋದಕ್ಕೆ ಮುಗಿಸೋದಕ್ಕೆ ಬಳಸ್ತಾರೆ. ಅದು ಒಂದು ವ್ಯಾಪಾರ. ಯಾಕಂದ್ರೆ ಇವತ್ತು ಕೆಲವರ ಲೀಡರ್ಶಿಪ್ ನಿಂತಿರೋದೆ ಇನ್ನೊಬ್ಬರ ಬದುಕನ್ನ ಮುಗಿಸೋದ್ರಲ್ಲಿ. ಅದರಲ್ಲಿ ಯಾರೋ ಅಮ್ಮಂದ್ರ ಮಕ್ಕಳು ಸಾಯ್ತಾರೆ, ಅಮಾಯಕರು ಸಾಯ್ತಾರೆ. ಅದಕ್ಕೆ ಒಂದು ಮಾತಿದೆ, ನಮಗೆ ಹುಟ್ಟಿದಾಗ ಒಂದು ಜಾತಕ ಅಂತ ಇರುತ್ತೆ. ಮಚ್ಚಿಗಳು ಇನ್ನೊಬ್ರು ಕಡುಪರು ಹಿಡಿದ ಮಚ್ಚಿಗೆ ಜಾತಕ ಇಲ್ಲ ಅಂತ. ಆ ಜಾತಕ ಇಲ್ಲದ ಮಚ್ಚಿಗಳು ಯಾವ ಮನೆಯಲ್ಲಿ ಯಾವ ಮನೆ ಹೊಸಲಲ್ಲಿ ರಕ್ತದ ದೀಪ ಓಡಿಸ್ತಾರೆ ಅಂತ ಗೊತ್ತಿಲ್ಲ. ಒಂದು ಮಾತು ಬರುತ್ತದೆ. ಅದಾಗಬಾರ್ದು ಅನ್ನೋ ಒಳ್ಳೆ ಸದುದ್ದೇಶದಿಂದ ಒಂದು ಮಾರ್ಮಿಕವಾಗಿ ಒಂದು
ಎಲ್ಲರೂ ನಾವು ಸೇರಿ ಬದುಕಿದ್ರೆ ಚೆನ್ನಾಗಿರೋ ಒಂದು ಸಂದೇಶವನ್ನು ಕೊಡ್ತಾ ದೊಡ್ಡ ಮಟ್ಟದಲ್ಲಿ ಅಲ್ಲ, ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಸಿನಿಮಾ ಮಾಡಿದ್ವಿ ಬೇಡ ಅಂತ ಅಂದ್ಬಿಟ್ಟು. ಇದರ ಚಿತ್ರಕಥೆ ಇದನ್ನ ನಿರ್ದೇಶನ ಜವಾಬ್ದಾರಿಗಳನ್ನು ತಗೊಂಡಿದ್ದೀನಿ. ಜೊತೆಗೆ ಸುಭಾಷ್ ಶರ್ವನ್ ಅವರು ನನ್ನ ನಿರ್ದೇಶನದಲ್ಲಿ ಕೈ ಜೋಡಿಸಿದ್ದಾರೆ. ಅವರು ತುಂಬ ಕೆಲಸ ಮಾಡಿದ್ದಾರೆ ಇದರಲ್ಲಿ. ರಾಜಶೇಖರ ಪ್ರಮೋದ್ ನಾಲನ್ ಅವರು ಇದರಲ್ಲಿ ಕ್ಯಾಮ್ರಾ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕಾರಿ ನಿರ್ಮಾಪಕರಾದಂಥ ರಾಮದಾಸ್ ಅವರು ಎಲ್ಲದಕ್ಕಿಂತ ಮುಂಚೆ ನನ್ನನ್ನು ಪ್ರೇರೇಪಣೆ ಮಾಡಿದ್ದು ಈ ಸಿನಿಮಾ ಮಾಡಿ ಅಂತಂದ್ಬಿಟ್ಟು ನಮ್ಮ ಸ್ನೇಹಿತರಾದ ಎಷ್ಟೋ ವರ್ಷಗಳ ಸ್ನೇಹಿತರಾದ ದಿವಾಕರ್ ದಾಸ್ ನೇರಲಾಜಿ ಅವರು. ಒಂದ್ಸತಿ ಕಲ್ಲಡ್ಕಕ್ಕೆ ಬಂದಾಗ ಅಲ್ಲೊಂದು ಮ್ಯೂಸಿಯಂ ಇದೆ, ಕಲ್ಲಡ್ಕ ಮ್ಯೂಸಿಯಂ ಅಂತ. ಅಲ್ಲಿ ಬಂದಾಗ ಅಲ್ಲಿಯ ವಾತಾವರಣ, ಅಲ್ಲಿರೋ ಒಂದಷ್ಟು ಕಾಯಿನ್ಸ್, 194 ದೇಶದ ಕಾಯಿನ್ಸ್ ಕಲೆಕ್ಷನ್ಸು, ಮತ್ತೆ ಅಲ್ಲಿರೋ ಕೆಲವು ಪರಿಕರಗಳು ನೋಡಿದಾಗ ಅಲ್ಲಿ ಕತೆ ಹೊಡಿತು. ಅಲ್ಲಿ ಅವ್ರ ಹತ್ರ ಮಾತಾಡ್ತಾ ಚಿಕ್ಕದಾಗಿ ಏನೋ ಮಾಡೋಣ ಅಂತ ಬಂದ್ವಿ. ಅದು ಈ ಹಂತಕ್ಕೆ ಬಂದು ನಿಂತು ಇವತ್ತು ಒಂದು ಸಿನಿಮಾ ಆಗ್ಬಿಟ್ಟು ಬಹುಶಃ ನಮ್ಮ ಈ ಕರಾವಳಿ ಭಾಗ ಅಥವಾ ಕೆಲವೊಂದು ಡಿಸ್ಟ್ರಿಕ್ಟ್ಗಳಲ್ಲಿ ತುಂಬ ಜನರಿಗೆ ಅದು ಕನೆಕ್ಟ್ ಆಗೋ ರೀತಿಯಲ್ಲಿ ನಾವು ಈ ಸಿನಿಮಾವನ್ನು ಮಾಡಿದ್ದೀವಿ ಅಂತ. ಒಂದೇ ಉದ್ದೇಶ, ದೇವರು ಕೊಟ್ಟಿದ್ದು ಒಂದೇ ಜೀವನ. ಆ ಜೀವನ ತುಂಬ ಎಲ್ಲರ ಬದುಕಲ್ಲೂ ಚೆನ್ನಾಗಿರ್ಬೇಕು ಅನ್ನೋದು. ಆ ಚೆನ್ನಾಗಿರ್ಬೇಕು ಅಂದರೆ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಪ್ರತಿಯೊಬ್ಬರೂ ಬದುಕಬೇಕು, ನಾವು ಅವ್ರ ಜೊತೆ ಬದುಕಬೇಕು ಅನ್ನೋ ಸಹಬಾಳ್ವೆಯಿಂದ ಒಂದು ಮನಸ್ಸಿದ್ರೆ ನಮ್ಗೆ ಅದೆಲ್ಲ ಸಾಧ್ಯ ಅನ್ನೋದನ್ನು ಒಂದು ಹೇಳೋ ಪ್ರಯತ್ನ ಮಾಡಿದ್ದೀವಿ. ಮಣಿಕಾಂತ್ ಕದ್ರಿ ಅವರು ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ KGF ಶ್ರೀಕಾಂತ್ ಇದ್ದಾರೆ, ಎಡಿಟರ್ ಆಗಿದ್ದಾರೆ. ಒಳ್ಳೆ ತಂತ್ರಜ್ಞರನ್ನು ಹಾಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಹಾಗೆ ನಮ್ಮ ಕಲಾವಿದರ ಬಗ್ಗೆ ಹೇಳಬೇಕಾದ್ರೆ ಯಶ್ ಶೆಟ್ಟಿ ಅವರು ಮೊದಲನೇ ಬಾರಿಗೆ ಒಂದು ಮಾಡಿದ್ದಾರೆ. ಅದು ಒಂದು ವಿಭಿನ್ನವಾದ ಪಾತ್ರವನ್ನು ಮಾಡಿದ್ದಾರೆ. ಇದರಲ್ಲಿ ಲೀಡ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಗೊತ್ತದು. ಜೊತೆಗೆ ತಮ್ಮಣ್ಣ ಶೆಟ್ಟಿ, ನಿಮಗೆಲ್ಲರೂ ಗೊತ್ತಿರೋ ಇಲ್ಲಿ ಚಿಂತಕರು, ಅವರು ಒಂದು ಪಾತ್ರವನ್ನು ಮಾಡಿದ್ದಾರೆ. ನಮ್ಮ ಅಜ್ಜಿ, ಅವ್ರಿಗೆ ಅಜ್ಜಿ ಅಂತ ಕರಿತೀವಿ, ಅಜ್ಜಿ ಅಲ್ಲ ಅವರು. ಅವರ ಆಕ್ಟಿವಿಟೀಸ್ ನೋಡಿದ್ರೆ ಅಜ್ಜಿ ಅಂತ ಹೇಳಿದ್ರೆ ನಮ್ಗೆ ನಾಚಿಕೆ ಆಗ್ತದೆ. ಅವರಿಗಿಂತ ನಾವು ಹೋಗಿದ್ದೀವಿ. ಬಬಿತಾ ಕಾಮತ್ ಇದ್ದಾರೆ. ಜೊತೆಗೆ ದೀಪಕ್ ರೈ ಪಾಣಾಜೆ, ಇಲ್ಲಿವರೆಗೆ ಎಲ್ಲರನ್ನೂ ನಗಿಸ್ತಾ ಇದ್ದಂಥವ್ರು. ಪ್ರತಿ ಮನೆಯಲ್ಲಿ ಯಾರಿಗಾದ್ರೂ ಬೇಸರ ಆದರೆ ಇಲ್ಲಿ ಒಂದು ದೊಡ್ಡ ಕಲಾವಿದರ ಊಟವನ್ನೇ ಕೊಟ್ಟಂತ ಈ ಒಂದು ತುಳುನಾಡ ಇದರಲ್ಲಿ ಮೊದಲ ಬಾರಿಗೆ ದೀಪಕ್ ರೈ ಪಾಣಾಜೆ ಅವರು ವಿಭಿನ್ನವಾದ ಪಾತ್ರ ಮಾಡಿದ್ದಾರೆ. ಬಹುಶಃ ಅವರೊಂದು ಆಕ್ಟಿಂಗ್ ಆ ಕೆರಿಯರ್ ಅಲ್ಲಿ, ನಟನ ಇದರಲ್ಲಿ ಇದೊಂದು ಬೇರೆ ರೀತಿಯಲ್ಲೇ ಅವರೊಂದು ಗುರುತಿಸುವಂತ ಒಂದು ಸಿನಿಮಾ ಆಗ್ಬೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆಗುತ್ತೆ ಕೂಡ. ಜೊತೆಗೆ ನಮ್ಮ ಕಾಂತಾರ ಖ್ಯಾತಿ ಅಂತ ಇರ್ತೇವೆ, ಅದು ನಾವು ಸ್ವರಾಜಿಂದ, ಪ್ರೀತಿಯಿಂದ ಸ್ವರಾಜ್ ಅಂತ ಇರ್ತೀವಿ. ಅವರು ಒಂದು ಪಾತ್ರ ಮಾಡಿದ್ದಾರೆ. ಅದಕ್ಕೂ ಇದು ಕಂಪೇರ್ ಮಾಡಿದ್ರೆ ಇದು ಬೇರೆನೇ ಆದೊಂದು ಶೈಲಿ ಇದೆ ಅವರ ಪಾತ್ರಗಳು. ಇನ್ನು ನೀವು ನಮ್ಮ ಹರ್ಷಿಕಾ ಪೂರ್ಣಚ್ ಅವರ ಬಗ್ಗೆ ಹೇಳಿದ್ರೆ, ಬಹುಶಃ ನೀವು ಇಲ್ಲಿವರೆಗೆ ಸಿನಿಮಾ ಏನು ನೋಡಿದಿರ, ಇಲ್ಲಿ ಒಂಥರ ನಿಮಗೆ ಸ್ವಲ್ಪ ಶಾಕಿಂಗ್ ಆಗ್ಬೋದು, ಕೊನೆಗೆ ಅದು ಸರ್ಪ್ರೈಸ್ ಇದೆ. ಆ ಥರದ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೊಸ ಪರಿಚಯ ಧವಲ್ ದೀಪಕ್ ಅಂತ ಅಂದ್ಬಿಟ್ಟು ಅವರು ಒಂದು ಪಾತ್ರವನ್ನು ಮಾಡಿದ್ದಾರೆ. ಆಮೇಲೆ ವಿಶೇಷವಾಗಿ ಇನ್ನೊಂದು ಪಾತ್ರವನ್ನು ನಮ್ಮ ಅಶ್ವಿನ್ ಹಾಸನ್ ಅಂತ ಅವ್ರು ಮಾಡಿದ, ಬಹುಶಃ ತುಂಬ ಸಿನಿಮಾವನ್ನು ನೋಡಿರ್ತೀರಿ ಅವ್ರನ್ನ. ಇದರಲ್ಲಿ ವಿಭಿನ್ನವಾದ ಅವ್ರದ್ದು ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ಎಲ್ಲರೂ ಅವರವ್ರ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾರೆ. ಬಹುಶಃ ಈ ಸಿನಿಮಾಕ್ಕೆ ನಾನು ಇಲ್ಲಿ ನಿಮ್ಮಿಂದ ಹೆಚ್ಚು ಸಹಕಾರವನ್ನು ಬಯಸ್ತಾ ಇದ್ದೀನಿ. ಯಾಕಂದರೆ ಇದು ಒಂದು ಇಲ್ಲಿದೆ ನೆಲದ ಕತೆ ಕೂಡ. ಬಹುಶಃ ಇಲ್ಲಿ ನಡೀತಿರುವಂಥ ದುರಂತಗಳ ಒಂದು ಇದನ್ನು ಎಳೆಯನ್ನು ಇಟ್ಕೊಂಡೇ ಮಾಡಿರೋದು. ನಮಗೆ ಅದು ದಿನನಿತ್ಯ ನಮ್ಮ ಗಮನಕ್ಕೆ ಬರುವಂಥ ವಿಚಾರಗಳು ಇಟ್ಕೊಂಡೇ ಮಾಡಿರೋದು. ಹಾಗೆ ಇನ್ನು ನಮ್ಮ ಸ್ನೇಹಿತರಾದ ಮನೋಹರ್ ಅವರಿದ್ದಾರೆ, ಕಲಾವಿದರು ಇಲ್ಲಿ ಬಂದಿದ್ದಾರೆ, ಅವ್ರನ್ನ ನಾನು ಮಾಡ್ತೀನಿ. ನಿಮ್ಮಂದ್ರ ಎಲ್ಲರ ವಿನಂತಿ ಇಷ್ಟೇ, ನಿಮ್ಮ ಸಂಪೂರ್ಣ ಸಹಕಾರ ಕೊಡಿ. ನಿಮ್ಮ ಸಹಕಾರ ನಮಗೇನಿಲ್ಲ, ಪಬ್ಲಿಸಿಟಿ ಜನರಿಗೆ ಎಷ್ಟು ರೀಚ್ ಆಗುತ್ತೆ ಒಂದು ಸಿನಿಮಾ, ಅದು ನಮ್ಮ ಸಿನಿಮಾದ ಒಂದು ಜೀವಕ್ಕೆ ತುಂಬ ಏನಂತೀವಿ ಅದಕ್ಕೊಂದು ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಇಲ್ಲಿ ಬಂದಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಯಾರಿಗೂ ನಿರ್ಮಾಪಕರು ಕೊಡ್ತೀನಿ. ಅಥವಾ ನೀವು ಎಲ್ಲೋ ಹೋಗ್ಬೇಕು ಅಂತ ವಿಷಯನ ನೀವು ಮಾತಾಡಿ. ಹಾಗೆ ಇನ್ನೊಂದು ಮಾತು, ಸುಮಂತ್ ಅವರು ಒಂದು ವಿಶಿಷ್ಟ ಪಾತ್ರದಲ್ಲಿ ಇದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ತುಂಬಾ ವರ್ಷಗಳ ನಂತರ ಒಂದು ಮುಖ್ಯ ಭೂಮಿಕೆಯಲ್ಲಿ ಸುಮಂತ್ ಅವರು ಇದರಲ್ಲಿ ಕಾಣಿಸ್ಕೊಳ್ತಾರೆ. ಅವರು ನಮ್ಮವರೇ, ಆದಷ್ಟು ನಮ್ಮ ಈ ಕಡೆ ಜನಗಳು ಜಾಸ್ತಿ ಕಾಣಿಸ್ಕೊಳ್ತೀವಿ. ಮಾತಾಡೋ ನಮಸ್ಕಾರ. ವಿಜಯನ ನಮಸ್ಕಾರ.
ಯಾಕೆ ವಿಜಯನೇ ಹೇಳ್ತಿದ್ದೀನಿ ಅಂದರೆ, ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ತುಳುನಾಡು ಯಾರು ಇರ್ಬೋದು, ಇಲ್ಲಿ ಬಂದು ಕೂತಿದ್ದಾರೆ ಅಂದರೆ ತುಳು ರಂಗಭೂಮಿ ತುಂಬ ನನಗೆ ಇನ್ಸ್ಪೈರ್ ಮಾಡಿದೆ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಇಲ್ಲ ಆಗ್ತಿರ್ಲಿಲ್ಲ. ಯಾಕಂದರೆ ನಾವು ಚಿಕ್ಕದಿರ್ಬೇಕಾದ್ರೆ ಆ ಕ್ಯಾಸೆಟಿಗೂ ನೆನಪಿದೆ ನನಗೆ. ಅಂದರೆ ಪ್ರತಿಯೊಂದು ಬಸ್ಸಲ್ಲಿ ನಮಗೆ ಪರಿಚಯ ಇರಲ್ಲ, ಅವರು ನಾಗ್ತಿದ್ದೆ ನಾವು ನಾಗ್ತಿದ್ವಿ, ಫ್ರೆಂಡ್ಸ್ ಆಗ್ತಿದ್ವಿ. ಎಲ್ಲರ ಮನೆಯಲ್ಲಿ ಟೇಪ್ ರೆಕಾರ್ಡ್ ಇರ್ತಿರ್ಲಿಲ್ಲ ಆ ಟೈಮಲ್ಲಿ. ಯಾವುದೊಬ್ಬರ ಮನೆಯಲ್ಲಿ ಆ ಕ್ಯಾಸೆಟ್ ಹಾಕ್ಬಿಟ್ಟು ಅವರ ಅಂಗಳದಲ್ಲಿ ಕೂತು ಸುಮಾರು 7-8 ಮನೆಯವರು ಕೂತು ನಾಗ್ತಿದ್ವಿ. ಸೊ ಇದೆಲ್ಲ 80s 90s ಅವರಿಗೆ ಇದೆಲ್ಲ ಗೊತ್ತಿರುತ್ತೆ. ಬಟ್ ಇವಾಗ ನಾವು ಇಲ್ಲಿ ಕೂತಿದ್ದಕ್ಕೆ ತುಳು ರಂಗಭೂಮಿ ವಿಜಯಣ್ಣ ಆಗಿರ್ಬೋದು, ದೇವದಾಸ್ ಕಾರ್ಕಳ ಅವರಾಗಿರ್ಬೋದು, ನವೀನಣ್ಣ ಮಂಜೂರ್ ಅವರಾಗಿರ್ಬೋದು, ಅರವಿಂದನ್ ಆಗಿರ್ಬೋದು, ಇವರೆಲ್ಲರೂ ಅದು ನಮ್ಗೆ ಇಂಟ್ರೆಸ್ಟ್ ಎಲ್ಲ ಸತ್ತ ಅಂತ ಅನ್ಸ್ಬಿಡುತ್ತೆ. ಈಗ ನಿಜ ಇದು ಹೌದು ಅಂತ ಅನ್ಸಿ ಅದು ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಅವನು ಅಲ್ಲಿಂದ ಆ ಒಂದು ಏನು ಆಲೋಚನೆ ಏನಿದೆ ಆ ಆಲೋಚನೆಯಿಂದ ಹೊರ ಬರೋಕ್ಕಾಗಲ್ಲ, ತುಂಬ ಕಷ್ಟ. ಆವಾಗ ಅವನಿಗೆ ಅನ್ಸಿರುತ್ತೆ ನಾನು ಏನು ನಂಬಿದ್ದೀನೋ ಅದೇ ಸತ್ಯ ಅಂತ ಅನ್ಸ್ಬಿಡುತ್ತೆ. ಸೊ ಇವಾಗ ನಾವು ಆ ಕಾಲಘಟ್ಟದಲ್ಲಿ ಇದ್ದೀವಿ. ಸೊ ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ನಾವು ಮನುಷ್ಯ ಯಾಕೆ ಕರೀತೀವಿ, ಅವನ ಮನುಷ್ಯತ್ವ ಇರುತ್ತೆ. ಅದಕ್ಕೆ ಯಾವಾಗ ಮನುಷ್ಯತ್ವ ಹೋಗ್ಬಿಡುತ್ತೋ ಅವನ ಮನುಷ್ಯತ್ವ ಕರೆಯಲ್ಲ, ಮೃಗ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಮೃಗನ ಅಲ್ಲೇ ಕೊಂದು ತಿಂದ್ಬಿಡುತ್ತೆ. ನಾವು ಮನುಷ್ಯ ಹಂಗಲ್ಲ, ಅದು ತಿನ್ನಕ್ಕಾಗಲ್ಲ ನಾವು. ಸೊ ಇಂಥ ಸೂಕ್ಷ್ಮವಾದ ವಿಚಾರವನ್ನ ವಿನು ಬಲಂಜಿ ಅವರು ತುಂಬಾ ಚೆನ್ನಾಗಿ, ಯಾಕಂದ್ರೆ ಸ್ಕ್ರಿಪ್ಟ್ ನಾನು ಫುಲ್ ಓದಿದ್ದೀನಿ, ಅವ್ರು ಬರೆದಂಥ ಮಾತುಗಳಾಗಿರ್ಬೋದು, ಅಲ್ಲಿ ನಡೆಯುವಂಥ ಸೀನ್ಗಳಾಗಿರ್ಬೋದು, ಆ ಕಂಬ ಈಗಲೂ ಆ ಕಂಬ ನಮ್ಗೇನು ಲೈಬ್ರರಿ ಇದೆ, ಮ್ಯೂಸಿಯಂನಲ್ಲಿ ಇದೆ. ಯಾಸಿರ್ ಮೊಹಮ್ಮದ್ ಏನಿದ್ದಾರೆ, ಯಾಸಿರ್ ಅವರ ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ಅಲ್ಲಿ 4 ಕಂಬಗಳಿದ್ದಾವೆ, ಅದು ದೇವಸ್ಥಾನ ಕಂಬಗಳು. ಮುಸ್ಲಿಂ ಯಾರಿದ್ದಾರೆ ಅವ್ರ ಅಂಗಳದಲ್ಲಿ ಇದೆ, ಅದನ್ನ ಅವ್ರು ಜೋಪಾನವಾಗಿ ಕಾಪಾಡ್ಕೊಂಡಿದ್ದಾರೆ. ಸೊ ಈ ಒಂದು ಇದನ್ನ ನೋಡ್ಬಿಟ್ಟು ಇವಾಗ ಥಾಟ್ ಬಂದಿದ್ದು, ನಮ್ಮ ಬೇರೆ ಏನು ಸ್ಕ್ರಿಪ್ಟ್ ಇದೆ ಅದರ ಕೋರ್ ತುಂಬಾ ಸ್ಟ್ರಾಂಗ್ ಆಗಿದೆ. ನೋಡಿದಾಗ ಅನ್ಸ್ಬಿಡುತ್ತೆ, ಎಸ್ ನಾವು ಮಾಡ್ತಿರೋ ತಪ್ಪು, ನಮ್ಮ ಆಲೋಚನೆಗಳು ತಪ್ಪು, ನಾವಿಂದ ಹೊರಗೆ ಬರಬೇಕು. ಸೊ ಈ ತರ ಥಾಟ್ ಬರ್ಬೇಕಂತ ಈ ಮೂವಿನ ಮಾಡಿದ್ದು. ಸೊ ಆದಷ್ಟು ಬೇಗ ನಮ್ಮ ಪ್ಲಾನಿಂಗ್ ನೆಕ್ಸ್ಟ್ ಮಂತ್ ಅಂತ ಇದೆ, ಆದಷ್ಟು ಬೇಗ ಬರ್ತೀವಿ. ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಅಂತ ಪ್ಲಾನ್ ಮಾಡಿದ್ದೀವಿ. ಥಿಯೇಟರ್ದೆಲ್ಲ ಸಮಸ್ಯೆ ನೋಡ್ಕೋಬೇಕಾಗುತ್ತೆ, ಆದಷ್ಟು ಬೇಗ ಬರ್ತೀವಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾರೈಕೆ ನಮ್ಮ ಮೇಲೆ. ಥ್ಯಾಂಕ್ ಯು. ವಿನು ಬಲಂಜ ಒಂದು ತುಳುನಾಡಿನ ಒಂದು ಅದ್ಭುತ ಪ್ರತಿಭೆ ಅವರು. ತುಳುನಾಡಿನವರು ಅಂತ ಹೇಳಿದ್ದಕ್ಕೆ ಅವರು ಸುಮಾರು 28-30 ವರ್ಷದ ಹಿಂದೆ ಸಂಕಲ್ಪ ಇರುವಂಥ ಒಂದು ಉತ್ತಮ ಒಂದು ಧಾರಾವಾಹಿಯನ್ನು ಅವಾಗ ದೂರದರ್ಶನಿಗೆ ಮಾಡಿದೆವು. ನಾನು ಸಂಭಾಷಣೆ ಬರ್ತಿದ್ದೆ. ಅದರಲ್ಲಿ ಶಿವಧ್ವಜ ಹೇಳುವಂಥ ಒಂದು ಕಲಾವಿದರು ಇದರಲ್ಲಿ ಸಿನಿಮಾಗೆ ಮತ್ತೆ ಬಂದಿರುವಂಥದ್ದು. TM ಸೀತಾರಾಮ್ ಅವರ ನೆಚ್ಚಿನ ಒಂದು ಶಿಷ್ಯ ಅಂತ ಹೇಳ್ಬೋದು. ಮುಕ್ತ ಧಾರಾವಾಹಿಯಲ್ಲಿ ಕೆಲಸ ಮಾಡಿದ್ದಾರೆ. ಧಾರಾವಾಹಿಯಲ್ಲಿ ತುಂಬ ಹೆಸರನ್ನು ಮಾಡಿದ್ದಾರೆ. ತುಂಬ ಒಂದು ಶಿಸ್ತಿನ ನಿರ್ದೇಶಕ ಅವರು. ಅವರ ಬಳಿ ಕೆಲಸ ಮಾಡಿದವ್ರ ಹತ್ರ ಕೇಳಿದರೆ ಗೊತ್ತಾಗುತ್ತೆ. ಅವರ ಬಳಿ ಕೆಲಸ ಮಾಡದೆ ಒಂದು ಖುಷಿ ಅಂತ ಅನ್ನುವ ಕಲಾವಿದರು ತುಂಬ ಜನ ನಾನು ಭೇಟಿಯಾಗಿದ್ದೀನಿ. ತುಂಬ ಖುಷಿ ಏನು ಅಂತ ಹೇಳಿದ್ರೆ, ಅವರು ತುಳು ನಾಡಿನ ಕೆಲವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ತಮ್ಮಣ್ಣ ಅವರಿಗೆ, ಸ್ವರ ಶೆಟ್ಟಿ ಅವರಿಗೆ, ಮತ್ತೆ ದೀಪಕ್ ರೈ ಪಾಣಾಜೆ. ಅದಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಇಲ್ಲಿಯ ಪ್ರತಿಭೆಗಳನ್ನು ಬಳಸಿಕೊಳ್ಳಿ ಅಂತ ವಿನಂತಿ ಮಾಡಿಕೊಂಡಿದ್ದೆ ಅವರ ಹತ್ರ. ನನಗೆ ರಂಗಭೂಮಿಯಲ್ಲಿ, ಸಿನಿಮಾ ರಂಗದಲ್ಲಿ ನಾನು ಏನಾದರೂ ಸಾಧನೆ ಮಾಡಿದೆ ಅಂತಂದರೆ, ಪ್ರೇಕ್ಷಕರ ಮತ್ತು ನನ್ನ ಮಧ್ಯೆ ಒಂದು ಸಂಪರ್ಕ ಸೇತುವುದರ ನೀವು ತುಂಬ ಕಳೆದ 30-35 ವರ್ಷದಿಂದ ನನಗೆ ದೊಡ್ಡ ಮಟ್ಟದ ಸಹಕಾರ ಕೊಟ್ಟಿದ್ದೀರಿ. ವಿನು ಬಲಂಜ ಅವರ ಹತ್ರ ನಾನು ಯಾವಾಗಲೂ ಒತ್ತಾಯ ಮಾಡ್ತಾಯಿದ್ದೆ, ನಮ್ಮ ತುಳುವಿನಲ್ಲಿ ಒಂದು ಸಿನಿಮಾ ಮಾಡಿ ಅಂತ, ನಮ್ಮ ಭಾಷೆಯಲ್ಲಿ ಒಂದು ಸಿನಿಮಾ ಮಾಡಿ, ತುಳುವಿನವರಾಗಿದ್ದುಕೊಂಡು ಅಂತೇಳಿ. ಪ್ರತಿ ಸಲ ಬರುವಾಗ ತುಂಬ ಕಥೆಗಳು, ಒಳ್ಳೊಳ್ಳೆ ಕಥೆಗಳನ್ನು ಅವರು ಹೇಳ್ತಾರೆ. ಆದರೆ ತುಳು ಅವರು ಮಾಡಲಿಕ್ಕೆ ಯಾಕೋ ಸಮಯ ಕೂಡಿ ಬರಲಿಲ್ಲ. ಅದು ಮಾಡುವಾಗ ನನಗೆ ಒಂದು ಸ್ವಲ್ಪ ಅದರಲ್ಲಿ ಏನಾದರೂ ನನಗೂ ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದೇನೆ. ಆದರೆ ನಾವು ಮಾತಾಡ್ತಾ ಇರ್ತೀವಿ, ಒಂದೊಂದು ದಿನ ಅದು ಸಾಧ್ಯ ಆಗ್ಬೋದು. ಆದರೆ ವಿನು ಬಲಂಜ ಈ ಮೂಲಕ ಇಲ್ಲಿ ತುಂಬ ಮಾಧ್ಯಮದವರಿಗೆ ಗೊತ್ತಿಲ್ಲ ಅವರು. ಆದರೆ ಅವರು ಇಲ್ಲಿ 30 ವರ್ಷದ ಹಿಂದೆ ದೇವಪುಂಜ ಹೇಳುವಂಥ ಒಂದು ಆಡಿಯೋ ಆಗಲಿ, ಸಂಕಲ್ಪ ಹೇಳುವಂಥ ಧಾರಾವಾಹಿ ಆಗಲಿ, ಅಮೃತ್ ಸೋಮೇಶ್ವರ್ ಅವರಿಗೆ ಮರ್ತೋಗಿರ್ಬೋದಲ್ಲ, ನಾಗಶಾಪ, ಮೋಹಿನಿ, ಇದನ್ನು ಧಾರಾವಾಹಿಯನ್ನಾಗಿ ನಾವು ಆ ಸಮಯದಲ್ಲಿ ಮಾಡಿದ್ದೆವು. ತುಂಬ ನನ್ನ ಕಲಾ ಬದುಕಿಗೆ ಅವರು ತುಂಬ ಸಹಕಾರವನ್ನು ನೀಡಿದ್ದಾರೆ. ಆದರೆ ಇಲ್ಲಿಂದ ನನ್ನ ಜೊತೆಯಲ್ಲಿ ಹೋದವರು ನೆನಪಿಟ್ಟುಕೊಂಡದ ಕಮ್ಮಿ. ಅದರಲ್ಲಿ ವಿನು ಬಲಂಜ ಪ್ರಪ್ರಥಮ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಯಾಕೆಂದರೆ ಉತ್ತುಂಗದಲ್ಲಿ ಅವರು ಇರುವಾಗಲೂ ನನ್ನ ಗೆಳೆತನವನಿಗೆ ಮಂಗಳೂರಿಗೆ ಬರುವಾಗ ಯಾವಾಗಲೂ ನೆನೆಸ್ಕೊಂಡು ನನಗೆ ಸಿಗೋದು. ಈ ಥರ ಒಂದು ವ್ಯಕ್ತಿತ್ವ ಅವ್ರದ್ದು.
ಖಂಡಿತವಾಗಿ ಅವರಿಗೆ ಇದಕ್ಕೆ ದೊಡ್ಡ ಗೆಲುವು ಸಿಗಬೇಕು. ಈ ಮೂಲಕ ನಾನು ಇಲ್ಲಿಯವನಾಗಿ ನಾನು ನಿಮ್ಮ ಹತ್ರ ಬೇಡಿಕೊಳ್ಳೋದಿಷ್ಟೇ, ಅವರು ಇನ್ನಷ್ಟು ಚಿತ್ರಗಳನ್ನು ಮಾಡಿ ಈ ಸಿನಿಮಾಕ್ಕೆ ನೀವು ಪ್ರೇಕ್ಷಕರಿಗೆ ಮತ್ತು ಅವರಿಗೆ ಮತ್ತೆ ಒಂದು ಸಂಪರ್ಕ ಸಿಕ್ಕಬೇಕಾದ ದೊಡ್ಡ ಮಟ್ಟದ ಪ್ರೋತ್ಸಾಹವನ್ನು ನೀಡಿ ಈ ಚಿತ್ರದ ಗೆಲುವಿಗೆ ಸಹಕಾರ ನೀಡಬೇಕಂತ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ನಾನು ದಿವಾಕರ್ ದಾಸ್ ಅಂತ. ಆ್ಯಕ್ಚುಲಿ ನಾನು ಪುತ್ತೂರಿನವನು, ಅಂದರೆ ಕಮ್ಮಲಬೆಟ್ಟು ಇದೇ ಮಂಗಳೂರು ಮನೆ. SLV ಗ್ರೂಪ್ ಅಂತ ನಮ್ದು ಆ್ಯಕ್ಚುಲಿ ನಾವು ಬುಕ್ಸ್ ಮ್ಯಾನುಫ್ಯಾಕ್ಚರ್ ಇದೆ ಇಲ್ಲಿ ಮಂಗಳೂರಲ್ಲಿ. ನಮ್ಮದೊಂದು 3 ಔಟ್ಲೆಟ್ ಇದೆ SLV ಬುಕ್ ಹೌಸ್. ಆ್ಯಕ್ಚುಲಿ ನಾವು ಸೆಟ್ಲ್ ಆಗಿದ್ದು ಮೈಸೂರಲ್ಲಿ. ಈ SLV ಕಲರ್ಸ್ ಅನ್ನೋದು ಇದು ನಮಗೆ ಹೊಸದಿದು ನ್ಯೂ ಆಗಿದೆ, ಒಂದು ಎಂಟ್ರಿ ಆಗಿದ್ದೀವಿ. ಅದು ನನ್ನ 20 ವರ್ಷದ ಸ್ನೇಹಿತರಾಗಿರ್ತಕ್ಕಂಥ ವಿನು ಬಲಂಜಿಗೋಸ್ಕರ ನಾವು ಇದನ್ನು, ವಿನು ಬಲಂಜಿ ಅವರು ನಾನೊಂದು 20 ವರ್ಷದ ಫ್ರೆಂಡು. ಹಾಗೆ ಒಂದು 5 ವರ್ಷದಿಂದ ನಾವು ಫಿಲಮ್ ಮಾಡೋಣ ಅಂತ ನನ್ನ ಹತ್ರ ಕೇಳ್ಕೊತಿದ್ರು, ಮಾಡಿ ನೀವು ಹೊಸ ಫೀಲ್ಡ್ ನೋಡಿ ಇದು ಒಳ್ಳೆಯದಾಗುತ್ತೆ ಅಂತ. ಕೊರೋನಾ ಟೈಮಲ್ಲಿ ನಾವು ಈ ಶೂಟಿಂಗ್ ಸ್ಟಾರ್ಟ್ ಮಾಡಿರೋದು. ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ವಿನು ಬಲಂಜಿ ಅವರು ನನಗೆ ಅವ್ರು ಮಾಡಿದಂಥ ಸೀರಿಯಲ್ಗಳೆಲ್ಲ ನಾನು ನೋಡಿದ್ದೀನಿ. ತುಂಬ ಸೀರಿಯಸ್ ಆಗಿ, ಅಂದರೆ ಯಾವ್ದು ಮಾಡಿದ್ರು ಕೂಡ ಅದನ್ನು ಅವ್ರು ಇಷ್ಟು ಸೀರಿಯಲ್ ಮಾಡಿದರೆ ಅದೆಲ್ಲ ಯಶಸ್ವಿಯಾಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ನಮಗೆ ಒಳ್ಳೆಯ ಇದೆ. ನನಗೆ ಅದರಲ್ಲೂ ಶಿವರಾಜ್ ಕುಮಾರ್ ಅವರು ಟೀಸರ್ ಬಿಡುಗಡೆ ಮಾಡಿದಾಗ ಕೂಡ ನಮಗೆ ಅಲ್ಲಿ ಮೈಸೂರು ಬೆಂಗಳೂರಲ್ಲಿ ಕೂಡ ನಾವು ಪ್ರೆಸ್ ಮೀಟ್ ಮಾಡಿದಾಗ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕೂಡ ನಾವು ಮೀಟ್ ಮಾಡಿದ್ದೀವಿ. ಇದಕ್ಕೆ ನಿಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಪೋರ್ಟ್ ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. NGO ಬೆಂಗಳೂರು ಜನ. ನಾನು ಕೊಡಗಿನೋಳು, ಆದರೆ ನಾನು ಒಂದೇ ತುಳು ಬರ್ಕೊಂಡು ನನಗೆ ಖುಷಿ ಆಗುತ್ತೆ. ಮಂಗಳೂರಿನ ಸಾಕಷ್ಟು ಬ್ರ್ಯಾಂಡ್ಸಿಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ. ಸಾಕಷ್ಟು ಸತಿ ಮಂಗಳೂರಿಗೆ ಬಂದಿದ್ದೀನಿ. ಸಾಕಷ್ಟು ಸತಿ ನಿಮ್ಮೆಲ್ಲರ ಪರಿಚಯ ನನಗಿದೆ, ಮೀಟ್ ಮಾಡಿದ್ದೀನಿ. ಆದರೆ ಸಿನಿಮಾ ಮೂಲಕ ಮಂಗಳೂರಿನಲ್ಲಿ ಮೊದಲನೇ ಬಾರಿ ಪ್ರೆಸ್ ಮೀಟ್ ಅಂತ ನನಗೆ ಅನಿಸುತ್ತೆ. ಬೇರೆ ಕಡೆಗೆಲ್ಲ ನಮ್ಮ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಕರ್ಕೊಂಡು ಹೋಗಿದ್ದಾರೆ, ಹುಬ್ಳಿ, ಧಾರವಾಡ ಆ ಕಡೆ ಎಲ್ಲ. ಬಟ್ ನಮ್ಮ ಮಂಗಳೂರಿಗೆ ಇದೇ ಫಸ್ಟ್ ಟೈಮ್ ನನ್ನ ಒಂದು ಸಿನಿಮಾ ತಂಡ ಕರ್ಕೊಂಡು ಬರ್ತಾ ಇರೋದು. ತುಂಬ ಖುಷಿ ಇದೆ ನನಗೆ. ಅದಕ್ಕೆ ಥ್ಯಾಂಕ್ಸ್ ಟು ವಿನು ಬಲಂಜ ಸರ್. ಬೇರೆ ಸಿನಿಮಾದಲ್ಲಿ ನನ್ನ ಪ್ರಕಾರ ಅಶ್ವಿನವ್ರೆ, ನೀವು ತುಳುವರ? ನೀವು ಅಲ್ಲ, ನಾವಿಬ್ಬರೇ ಅನ್ಸುತ್ತೆ ನಾನ್ ತುಳು ಸ್ಪೀಕಿಂಗ್ ಆಕ್ಟರ್ಸ್ ಅನ್ಸುತ್ತಲ್ವ ಸರ್? ನೀವು ಅಷ್ಟೇ. ನೀವು ತುಳು ಅಲ್ವಾ? ಗೊತ್ತಿಲ್ಲ ನನಗೆ. ಕಂಪ್ಲೀಟ್ ಒಂದು ಸಿನಿಮಾದಲ್ಲಿ ಎಷ್ಟು ಒಂದು ನನಗೆ ಖುಷಿ ಏನಂದ್ರೆ, ಹೀಗಿರ್ಬೇಕು ಒಂದು ಡೈರೆಕ್ಟರ್, ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದಾಗ ಎಷ್ಟು ಲೋಕಲ್ ಆರ್ಟಿಸ್ಟ್ಗೆ, ಅವರ ಭಾಷೆ ಇರುವಂಥ ಆರ್ಟಿಸ್ಟ್ಗೆ ಎಷ್ಟು ಚಾನ್ಸ್ ಕೊಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಈಗ ನಾನು ಕೂಡ, ನನಗೆ ಎಲ್ಲೊಂದು ಕಡೆ ನೋವಿದೆ. ಆ್ಯಸ್ ಅ ಕೂರ್ಗಿ, ಆ್ಯಸ್ ಅ ಕೊಡವತಿ, ನಮ್ಮ ಸಮುದಾಯದಲ್ಲಿ ಯಾರು ಡೈರೆಕ್ಟರ್ಸೇ ಇಲ್ಲ, ಯಾರು ಪ್ರೊಡ್ಯೂಸರ್ಸ್ ಇಲ್ಲ. ಅಂದರೆ ಕನ್ನಡ ಸಿನಿಮಾ ಮಾಡೋರು, ಕೊಡವ ಸಿನಿಮಾ ಮಾಡೋರು ತುಂಬ ಜನ ಇದ್ದಾರೆ. ನಾನು ಕೊಡವ ಸಿನಿಮಾ ಮಾಡಿದ್ದೀನಿ. ಆದರೆ ಕನ್ನಡ ಸಿನಿಮಾ ಮಾಡುವಂಥ ಪ್ರೊಡ್ಯೂಸರ್ಸ್ ಇಲ್ಲ, ಡೈರೆಕ್ಟರ್ಸ್ ಇಲ್ಲ. ಅವಾಗ ನಮಗೆಲ್ಲೋ ಒಂದು ಕಡೆ ನಮ್ಮ ಸಮುದಾಯದವ್ರು ಯಾರು ಇಲ್ವಲ್ಲ, ಒಬ್ರು ಪ್ರೊಡ್ಯೂಸರ್ ನಮ್ಮನ್ನ ಹಾಕೊಂಡು ಸಿನಿಮಾ ಮಾಡೋರು ಇಲ್ವಲ್ಲ ಅನ್ನೋ ಒಂದು ಕೊರಗು. ಬಟ್ ಇಲ್ಲಿ ಎಲ್ಲ ಒಂದು ಸಪೋರ್ಟ್ ಆಗಿ, ಒಂದು ಪುಷ್ ಕೊಟ್ಟು ಮುಂದೆ ತಗೊಂಡು ಹೋಗ್ತಾ ಇರುವಂತ ನಮ್ಮ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಗೆ ಒಂದ್ಸತಿ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರ. ಯಾಕಂದ್ರೆ ತುಂಬಾ ಜನರಿಗೆ ವೇದಿಕೆ ಇರಲ್ಲ, ತುಂಬಾ ಜನರು ಒಳ್ಳೆ ಪರ್ಫಾರ್ಮರ್ಸ್ ಇರ್ತಾರೆ, ಒಳ್ಳೆ ಆರ್ಟಿಸ್ಟ್ ಇರ್ತಾರೆ, ಆದ್ರೆ ಅವ್ರಿಗೆ ವೇದಿಕೆನೇ ಇರಲ್ಲ. ಈ ತರ ಇಂಥ ಒಂದು ದೊಡ್ಡ ಪರ್ದೆಯಲ್ಲಿ ಒಂದು ಸಿನಿಮಾ ಆಫರ್ ಸಿಗೋದು ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ವಿಷಯ. ಅದನ್ನ ಅವ್ರು ಮಾಡ್ಕೊಡ್ತಾ ಇದ್ದಾರೆ. ಇನ್ನು ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಒಂದು ಜಾಸ್ತಿ ಹೇಳಕ್ಕೆ ಆಗಲ್ಲ ನನಗೆ ನನ್ನ ಸಿನಿಮಾದ ಪಾತ್ರದ ಬಗ್ಗೆ. ಅದೇ ವಿನು ಸರ್ ಕೂಡ ಹೇಳಿದ್ರು, ಅವ್ರಿಗೆ ಇಲ್ಲಿವರೆಗೂ ನೋಡಿದಂಥ ಸಿನಿಮಾಗೂ ಈ ಸಿನಿಮಾಗೂ ಒಂದು ಬೇರೆನೇ ತರ ಇದೆ ಅಂತ. ಯಾಕಂದ್ರೆ ನನಗೂ ಕೂಡ ಸಿನಿಮಾ ಒಪ್ಕೊಂಡಾಗ ನಾನು ಆಕ್ಚುಲಿ ವಿನು ಸರ್ನ ಕೇಳಿದೆ, ಸರ್ ಇದು ನಾನು ಮಾಡ್ಬಹುದಾ? ಎಲ್ಲ ಸಿನಿಮಾದಲ್ಲೂ ಒಂದು ಗ್ಲಾಮರಸ್ ಹೀರೋಯಿನ್ ಆಗಿ, ಇಲ್ಲ ಅಂದ್ರೆ ಒಂದು ಡಿ ಗ್ಲಾಮರಸ್ ಹೀರೋಯಿನ್ ಆಗಿ, ಒಂದು ಕಂಪ್ಲೀಟ್ಲಿ ಪಾಸಿಟಿವ್ ರೋಲ್, ಇಲ್ಲ ಅಂದ್ರೆ ಎಲ್ಲೊಂದ್ ಕಡೆ ಒಂದು ಸ್ವಲ್ಪ ನೆಗೆಟಿವ್ ಬರುತ್ತೆ ಆಮೇಲೆ. ಬಟ್ ಇದು ಪೂರಾನೇ ಒಂದು ಬೇರೆ ತರದ ಒಂದು ಪಾತ್ರ. ಸೊ ಅವ್ರ ಮೇಲೆ ನಂಬಿಕೆ ಇಟ್ಟು ನಾನು ಈ ಸಿನಿಮಾ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಟೀಸರ್ ಆಗಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್. ಕೇವಲ ಒಂದು ದಿನದಲ್ಲಿ 1 million ವ್ಯೂಸ್ ಆಯಿತು. ಆಮೇಲೆ ಒಂದಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ತುಂಬಾ ಒಳ್ಳೆ ಮಾತಾಡಿದ್ರು. ಶಿವಣ್ಣ ಅಂತೂ ತುಂಬಾ ಇಷ್ಟಪಟ್ಟರು.
ಇವತ್ತು ಟ್ರೇಲರ್ ವೀರೇಂದ್ರ ಹೆಗ್ಡೆ ಸರ್, ಡಿವೈನ್ ಅವರು ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತಾರೆ, ಎಷ್ಟು ಜನರಿಗೆ ಅನ್ನದಾನ ಮಾಡ್ತಾರೆ. ಅವರು ನಮ್ಮ ಟ್ರೇಲರ್ ನೋಡಿ ತುಂಬ ಖುಷಿ ಪಟ್ಟರು. ಹೀಗೆ ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ಜೊತೆ ಇದೆ, ಮಾಧ್ಯಮ ಮಿತ್ರರ ಆಶೀರ್ವಾದ ನಮಗೆ ತುಂಬ ಬೇಕು. ಒಳ್ಳೆ ತಂಡ, ಅದ್ಭುತ ನಟರು, ಯಶ್ ಶೆಟ್ಟಿ ಅವರು, ಸ್ವರಾಜ್ ಶೆಟ್ಟಿ ಅವರು. ನನ್ನ ಪೇರಾಗಿ ಆಕ್ಚುಲಿ ಪೇರ್ ಅಂತ ಹೇಳಕ್ಕೆ ಇಡೀ ಸಿನಿಮಾದ ಜೊತೆಗಿರ್ತೀವಿ, ಬಟ್ ಕೈ ಹಿಡ್ಕೊಳ್ಳೋಕ್ಕೂ ಬಿಟ್ಟಿಲ್ಲ ನಮ್ಮ ಡೈರೆಕ್ಟರ್. ಬಟ್ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಎಲ್ಲ ಪ್ರತಿಯೊಂದು ಪಾತ್ರಕ್ಕೂ ಏನ್ ಬೇಕು, ಆ ಪಾತ್ರಕ್ಕೆ ಏನು ಮುಖ್ಯ ಇದೆ ಅದಷ್ಟನ್ನ ತುಂಬಾ ಒಂದು ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಒಂದೊಂದು ಪಾತ್ರನೂ ಕೂಡ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ರಾಜಶೇಖರ್ ಅವರು ಅಷ್ಟೇ, ಎಲ್ಲರನ್ನೂ ತುಂಬಾ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಒಂದು ಅದ್ಭುತ ಸಿನಿಮಾ. ನಾನು ಇಲ್ಲಿವರೆಗೂ ವೈಲೆನ್ಸ್ ಒಂದ್ ಸ್ವಲ್ಪ ಈ ಒಂದು ಏನ್ ಹೇಳೋದು, ಒಂದ್ ಸ್ವಲ್ಪ ಕಲಹ, ಈ ತರ ಗಲಭೆ, ಈ ತರದಿರೋದು ನನಗೆ ಸ್ಟೇಟ್ ಅವಾರ್ಡ್ ಬಂದಂತ ಸಿನಿಮಾ ತಮಸ್ಸು, ಶಿವಣ್ಣ ಜೊತೆ ಅಭಿನಯಿಸಿದಂತ ಸಿನಿಮಾ. ಅಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಲೈಟ್ ಇತ್ತು ಸಿನಿಮಾದಲ್ಲಿ. ಅದಾದ ನಂತರ ನಾನು ಮಾಡಿದ ಎಲ್ಲಾ ಸಿನಿಮಾಗಳು ಒಂದು ಲವ್ ಸ್ಟೋರಿ ಮಾಡಿದೀನಿ, ಕಾಮಿಡಿ ಇಲ್ಲ ಒಂದು ಆ ತರದ್ದು. ಈ ಒಂದು ಸಿನಿಮಾ ಇಷ್ಟು ಸಿನಿಮಾಗಳಿಗೆ ವಿಭಿನ್ನವಾಗಿದೆ, ಯಾಕಂದ್ರೆ ಅದ ನಂತರ ಆ ತರದ್ದು ಒಂದು ಲೈಟರ್ ಇರುವಂತ ಸಿನಿಮಾ. ಸೊ ನಿಮ್ಗೆ ಇಷ್ಟ ಆಗುತ್ತೆ, ಖಂಡಿತ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನ್ ಹಾಸನ ಅಂತ, ಇಲ್ಲೇ ಬೆಟ್ಟದ ಮೇಲೆ. ಸೊ ನನಗೆ ಮಂಗಳೂರು ನಮ್ಮ ತಂದೆ ತಾಯಿ ಯಾವಾಗ ಹೇಳೋದು ಪರಶುರಾಮನ ಕ್ಷೇತ್ರ ಅಂತ. ಸೊ ಇಂಜಿನಿಯರಿಂಗ್ ಮುಗಿಸಿದಾಗ ಚೆನ್ನಾಗಿ ಮಾಡಲಿ ಬಿಡಲಿ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ವಿಸಿಟ್ ಆಗ್ತಿದ್ದೆ. ಪಾಸ್ ಆದರೂ ದೇವರೇ, ಎಲ್ಲಾದರೂ ದೇವರೇ ಅಂತ. ಸೊ ನನಗೆ ಇಲ್ಲಿ ಚಿರಪರಿಚಿತ. ಆಮೇಲೆ ರಕ್ಷಿತ ಸಾಧ್ಯತೆ ಅವನೇ ಶ್ರೀಮಂತನ ಎಲ್ಲ ಮಾಡೋದ್ರಿಂದ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಇದರಲ್ಲಿ ನನಗೆ ನಾನು ಆ್ಯಕ್ಟಿಂಗಿಗೆ ಬರೋಕ್ಕೆ ಮೂಲ ಕಾರಣ ನಿಮ್ಮ ಸರ್. ಅವರೇ ನನಗೆ ಥಿಯೇಟ್ರಿಗೆ ಸೇರಿಸಿದ್ದು, ಹವ್ಯಾಸಿಗೆ ನಂಬರ್ ಕೊಟ್ಟು ಹೋಗುವಂತ. ಸೊ ಅವರ ಫಸ್ಟ್ ಸಿನಿಮಾದಲ್ಲಿ ನಾನು ವಿವೇಕ್ ಅನ್ನೋ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲವ್ ಮಾಡ್ತಾ ಇದ್ದೀನಿ. ಅದು ನಾನು ಹೇಳೋದಕ್ಕಿಂತ ತೆರೆ ಮೇಲೆ ನೋಡಿದ್ರೆ ಮಜಾ. ಅಂದರೆ ಅಷ್ಟು ಚೆನ್ನಾಗಿ ಪೋರ್ಟ್ರೇಟ್ ಮಾಡಿದ್ದಾರೆ. ತುಂಬ ಚಾಲೆಂಜಿಂಗ್, ಜಾಸ್ತಿ ಮಾತಿಲ್ಲದೆ ಎಕ್ಸ್ಪ್ರೆಷನಲ್ಲೇ ಅಭಿನಯಿಸುವಂಥ ಒಂದು ಇದು. ಆಮೇಲೆ ಸರ್ದು ಸೀರಿಯಲ್ ಇರ್ಬೋದು ಅಥವಾ ಈಗ ನಾವು ಸಿನಿಮಾ ಮಾತಾಡೋದು ತುಂಬ ಇಂಟೆನ್ಸ್ ಆಗಿರುತ್ತೆ. ನಮ್ಮ ಸುತ್ತಮುತ್ತ ನಡೀತಿರುತ್ತೆ, ಬಟ್ ನಾವು ಅಬ್ಸರ್ವ್ ಮಾಡಿರಲ್ಲ. ಅದು ಇನ್ನೊಂದು ಮುಖನ ಸ್ವಲ್ಪ ತೋರ್ಸಕ್ಕೆ ಕೊಟ್ಟಿದ್ದಾರೆ. ಅದೇ ಸರ್ ಹೇಳ್ದಂಗೆ ತಾಯಂದ್ರನ್ನ ಹೆತ್ತ ಮಗು ಅವ್ರ ಮುಂದೆನೇ ಏನೋ ಆಗೋದಿದೆಯಲ್ಲ, ಇನ್ಯಾವುದೋ ಒಂದು ಆಸೆ ಅಮಿಷಗಳಿಗೆ, ಅದನ್ನು ತುಂಬ ಚೆನ್ನಾಗಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದು ಪ್ರಸ್ತುತವಾಗಿ ಎಲ್ಲ ಕಡೆ ಆಗ್ತಾ ಇದೆ. ಸೊ ಅದನ್ನು ಬೇರೆದಲ್ಲಿ ಅದೇ ಮನುಷ್ಯರ ಒಂದು ವ್ಯಾಪಾರ, ಅದು ತುಂಬ ಚೆನ್ನಾಗಿದೆ. ನನಗೆ ಈ ಸಿನಿಮಾದಲ್ಲಿ ಪಾತ್ರ ಸಿಕ್ಕಿರೋದು ಮತ್ತು ಈ ಕಡೆ ತುಂಬ ಕನೆಕ್ಟ್ ಆಗುತ್ತೆ ಕತೆ. ಲಕ್ಕಿ. ನೆಕ್ಸ್ಟ್ ಗೊತ್ತಿಲ್ಲ, ತುಳುಗಳು ಸಿಕ್ಕಿದ್ರೆ ಮಾಡೋದು, ತುಳು ಬರೋಲ್ಲ, ಟ್ರೈ ಮಾಡೋದು. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಾನು ಡಬಲ್ ದೀಪಕ್ ಅಂತ. ಇದು ನನ್ನ ಫಸ್ಟ್ ಫಿಲಮು. ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಪೇರ ಅನ್ನೋದು ವ್ಯಾಪಾರ. ಈ ವ್ಯಾಪಾರ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲೂ ನಡೀತಿರುತ್ತೆ, ಅನುಭವಿಸ್ತಾ ಇರ್ತೀವಿ. ಇದು ನಮ್ಗೆ ಗೊತ್ತಿರುತ್ತೋ ಗೊತ್ತಿಲ್ಲ, ಆದರೂ ಅನುಭವಿಸ್ತಾನೆ ಇರ್ತೀವಿ. ಇಲ್ಲಿ ಅವ್ರವ್ರ ಸ್ವಾರ್ಥಕ್ಕೆ, ಅವ್ರವ್ರ ಗ್ರಜ್ ತೀರಿಸ್ಕೊಳ್ಳೋದಕ್ಕೆ ಹೆಂಗೆ ಅಮಾಯಕರನ್ನ ಕರ್ಕೊಂಡ್ಬಂದು ಮಿಸ್ಯೂಸ್ ಮಾಡಿಕೊಂಡು ಆಮೇಲೆ ಅವ್ರನ್ನ ಬಿಸಾಕ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರ ಲೈಫಲ್ಲೂ ಇದು ನಡೀತಾನೇ ಇರುತ್ತೆ. ಇದು ಬರೀ ಲೋಕಲ್ ಪ್ರಾಬ್ಲಮ್ ಅಲ್ಲ, ನ್ಯಾಷನಲ್ ಇಶ್ಯೂಸ್ ಅಂತ ಇವತ್ತಿನ ದಿನ ನಾವು ಏನೇನು ಮಾತಾಡ್ತೀವಿ ಇದೂ ಕಾಮನ್ ಅಲ್ಲಿ. ಆ್ಯಸ್ ಎ ಡೈರೆಕ್ಟರ್ ವಿನು ಸರು ಅದ್ಭುತ ಕಲಾವಿದರನ್ನ ಇಟ್ಕೊಂಡು ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಸೊ ದಿಸ್ ಇಸ್ ಅ ಮಸ್ಟ್ ವಾಚ್ ಮೂವಿ. ಪ್ರತಿಯೊಬ್ಬರಿಗೂ ಒಳ್ಳೆ ಮೆಸೇಜ್ ಇದು, ದಯವಿಟ್ಟು ನೋಡಿ. ರೀಸೆಂಟಾಗಿ ಒಂದು ಪ್ರೆಸ್ ಮೀಟಲ್ಲಿ ಯಶ್ ಅವ್ರು ಹೇಳಿದ್ರು, ಕುರಿಗಳಿಗೆ ಹೋಲಿಸಿದ್ರು. ಸೇಮ್ ಅದೇ ಥರನೇ ನಾವು ಕೊನೆಗೆ ಕುರಿಗಳೇ ಆಗೋದು. ಅರ್ಥ ಮಾಡ್ಕೊಂಡು ಕಿತ್ಕೊಂಡು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಕುರಿಗಳೇ. ಹೆಂಗೆ ಅಂದರೆ ಕೊನೆಗೆ ನಮ್ಮನ್ನ ಕಡ್ದಾಕ್ತಾರೆ. ಸೊ ನಮ್ಮ ಲೈಫ್ ಹಾಳಾಗುತ್ತೆ, ಅವ್ರ ಲೈಫ್ ಹಾಳು ಮಾಡ್ಕೊತಾರೆ, ಮನೆಯವ್ರ ಲೈಫ್ ಹಾಳು ಮಾಡ್ತೀವಿ. ಏನು ಸಿಕ್ತು ಕೊನೆಗೆ? ಏನೂ ಇಲ್ಲ. ಬಟ್ ಯಾರು ಅದನ್ನು ಅರ್ಥ ಮಾಡ್ಕೊತಿಲ್ಲ. ಇಲ್ಲಿ ಒಂದು ವ್ಯಕ್ತಿಯಾಗಿ ನೋಡಬೇಕು ನೀವು ಮೂವಿನ, ಆವಾಗ ನಿಮ್ಗೆ ಮೆಸೇಜ್ ಕನ್ವೆ ಆಗುತ್ತೆ. ಇಲ್ಲಿ ಒಂದು ಹಿಂದೂ ಆಗಿ ಇಲ್ಲ ಮುಸ್ಲಿಮ್ ಆಗಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ನೋಡಬಾರ್ದು. ಅದೊಂದು ನಂದು ರಿಕ್ವೆಸ್ಟು. ಒಂದು ಮೆಸೇಜ್ ತಲುಪುತ್ತೆ ಎಲ್ಲರಿಗೂ ಅನ್ನೋದು ನಾನು ಅಂದ್ಕೊಂಡಿದ್ದೀನಿ.
ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೂ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್. ಒಂದೊಳ್ಳೆ ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ ವಿನು ಸರ್ ಜೊತೆಗೆ. ಹೀಗೆ ಫ್ಯೂಚರ್ನಲ್ಲಿ ಹೀಗೆ ಮಾಡ್ತಾ ಇರಲಿ. ಒಳ್ಳೆ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಫಾರ್ ಇಂಡಸ್ಟ್ರಿ, ಅದಂತೂ ಗ್ಯಾರಂಟಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ವಿನು ಬಣಜೇರವರು ನನಗೆ ಫೋನ್ ಮಾಡಿ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದರು. ನನಗೆ ಒಂದು ಆಸೆ ಇತ್ತು, ಆದರೆ ಅದು ಇವರ ಕೈಗೆ ನನ್ನ ನಂಬರ್ ಹೇಗೆ ಸಿಕ್ಕಿದೆ ಅದೆಲ್ಲ ನನಗೆ ಗೊತ್ತಿಲ್ಲ. ಸಣ್ಣ ಪುಟ್ಟ ನಾಟಕ ಮಾಡ್ತಿದ್ದೆ, ಅಂತೂ ಪಿಕ್ಚರ್ ಕೊಂಕಣಿ ನಾಟಕದಲ್ಲಿ ಕೊಂಕಣಿ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಆದರೆ ಸಿನಿಮಾದಲ್ಲಿ ಮಾಡಬೇಕಂತ ಆಸೆ ಇದೆ. ಆದರೆ ಈ ನನ್ನ ಪ್ರಾಯವ ಈ ನನ್ನ ಒಂದು ಆದರೆ ಇವರೊಂದು ಫೋನ್ ಮಾಡೋ ಮೊದಲು ಒಂದು ಸತಿ ಹೆದರಿಕೆ ಇದೆ, ಯಾವ ಫೋನ್ ಅಂತ ಸುಮ್ಮನೆ ಹೆದರಿಕೆ ಆಗ್ತದಲ್ಲ. ಆದರೂ ನೋಡುವ ಅಂತ ಒಂದು ಹೋದೆ. ನನಗೆ ತುಂಬ ಖುಷಿ ಆಯಿತು. ಅಂದರೆ ಆ ನನ್ನ ಸನ್ನಿವೇಶ, ಅಲ್ಲಿದ್ದು ಸನ್ನಿವೇಶ, ಹಳ್ಳಿದು ಸನ್ನಿವೇಶ, ಒಂದು ಅಜ್ಜಿ ಅಂದರೆ ಪ್ರಾಯ ಆದ ಒಂದು ಹೆಂಗಸು ಆ ಮಕ್ಕಳಿಂದ ಎಷ್ಟು ಕಷ್ಟ ಆಗ್ತದೆ ಅವರಿಗೆ. ಅಂದರೆ ಪಾಪ ಅಷ್ಟು ಕಷ್ಟದಲ್ಲಿ ಅವರ ಮಕ್ಕಳನ್ನು ಇದೆಲ್ಲ ಮಾಡಿ ಆ ಮಕ್ಕಳು ಒಂದು ಹಾಳು ಒಂದು ಇದಕ್ಕೆ ಹೋಗುವಾಗ ಅದೊಂದು ಭಾರಿ ಗಮ್ಮತ್ತಾಗ್ತಿತ್ತು ನನಗೆ. ಶೂಟಿಂಗಿನ ಸಮಯ ಸಹ ಆ ಒಂದು ನನ್ನ ಮಗ ಒಂದು ಕುರ್ತಿ ಎಲ್ಲ ಗಮ್ಮತ್ತು ಮಾಡೋದು, ಅವರದ್ದು ಗಮ್ಮತ್ತಿಗೆ ನಾನು ನನಗೆ ಬೈಯೋದು, ಅಂದರೆ ನಂದು ಸ್ವಾಭಾವಿಕವಾಗಿ ನಾನು ಮಾಡೋದು. ನನಗೆ ನೋಡಿ ಸಹ ಸ್ವಲ್ಪ ಅನುಭವ ಇರಲಿಲ್ಲ, ಆದರೆ ಇದೊಂದು ಭಾರಿ ಖುಷಿ ಆಯಿತು. ನನ್ನ ಮಗಂದು ಕುಡಿದ ಅದು ಯಾಕೆ ಹಾಗೆ ಮಾಡ್ತಾರಂತ ಮತ್ತೆ ತಿಳಿಯಿತು. ಅದೇ ಅಲ್ಲ, ಇದು ಬೇರೆ ಅಂದರೆ ನನಗೆ ಮೊದಲು ಅರ್ಥ ಸಹ ಗೊತ್ತಿಲ್ಲ. ಮತ್ತು ಅವರ ಹತ್ರ ಕೇಳಿದ್ದು ಬೇರೆ ಅಂದರೆ ಎಂತ ವ್ಯಾಪಾರ ಹೇಳಿದ್ರು. ಈಗ ಎಲ್ಲ ವಿಚಾರಗಳ ತಿಳಿತದೆ, ಎಲ್ಲ ಒಂದು ವ್ಯಾಪಾರದ ಒಂದು ಮಹತ್ವ ಅಂತ. ಏನೂ ಇರಲಿ, ನಮ್ಮ ನಟನೆಯಲ್ಲಿ ಎಲ್ಲರೂ ನೋಡಿ ಒಳ್ಳೆಯದು ಖುಷಿ ಪಟ್ಟು ನನಗೆ ಸಹ ಒಳ್ಳೆಯದಾಗಲಿ. ಇನ್ನೂ ಬಣಜೇರವರು ಅಷ್ಟು ನನಗೆ ಪ್ರೀತಿಯಿಂದ ಕರೆದಕ್ಕೆ ಇನ್ನು ಮುಂದೆ ಕೂಡ ನನಗೆ ಏನಾದರೂ ಅವರ ಅವಕಾಶ ಕೊಟ್ಟು ಅವರನ್ನು ಇದು ಆಸೆ ಪೂರೈಸಲಿಲ್ಲ ನಂದು. ಇನ್ನು ಸಹ ಏನಾದರೂ ಅವಕಾಶ ಕೊಡಬೇಕು, ಸಿಗಲಿ ಅಂತ ದೇವರೊಡನೆ ಬೇಡಿ ಈ ಸಿನಿಮಾಕ್ಕೆ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಎಲ್ಲರೊಡನೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇವತ್ತು ಭಾರಿ ಖುಷಿಯ ವಿಚಾರದಲ್ಲಿದ್ದೇವೆ. ನಾವೆಲ್ಲ ನಟಿಸಿದ ಸಿನಿಮಾದ ಟ್ರೈಲರ್ ನೋಡುವಂಥ ಸಮಯ. ನಾನು ಮೊದಲಿಗೆ ವಿನು ಸರ್ ಬಗ್ಗೆ ಒಂದೆರಡು ಮಾತಾಡಬೇಕು. ಅನೇಕ ಸೀರಿಯಲ್ಗಳು ಇರ್ಬೋದು, ಜಾನಕಿ, ರಾಘವ, ನಿಹಾರಿಕಾ, ಚಿಟ್ಟೆ ಹೆಜ್ಜೆ, ಪ್ರೀತಿ ಇಲ್ಲದ ಮೇಲೆ, ಈಗ ಅನೇಕ ಯಶಸ್ವಿ ಧಾರಾವಾಹಿಗಳನ್ನು ನೀಡಿದಂಥ 6 ಕೋಟಿ ಕನ್ನಡಿಗರ ಹೃದಯ ಮುಟ್ಟಿದಂಥ ಒಬ್ಬ ಸೀರಿಯಲ್ನ ನಿರ್ದೇಶಕರು. ಇವತ್ತು ಅವರು ಮುಟ್ಟಿದ ಕಲಾವಿದರೆಲ್ಲರೂ ಇವತ್ತು ಬೇರೆ ಬೇರೆ ರಂಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಿಂಚುತ್ತಿದ್ದಾರೆ. ಒಬ್ಬ ಒಳ್ಳೆಯ ಕೈಗುಣ ಇದ್ದಂಥ ನಿರ್ದೇಶಕರು. ಭಾರಿ ತಡವಾಗಿ ಆದರೂ ಯಾವಾಗಲೇ ಬರಬೇಕಿತ್ತು ಇವರ ಸಿನಿಮಾ. ಆದರೆ ನಾವೆಲ್ಲರೂ ಪುಣ್ಯವಂತರು, ನಮ್ಮೆಲ್ಲರನ್ನು ಅವರೇ ಕರೆಸಿ ನಮ್ಮನ್ನು ನಟಿಸಿದ್ದಾರೆ ಈ ಚಿತ್ರದಲ್ಲಿ. ಧರ್ಮ ದ್ವೇಷಗಳ ಮಧ್ಯದಲ್ಲಿ ಜೀವದ ಬೆಲೆ, ಜೀವನದ ಮೌಲ್ಯಗಳು ಯಾವ ರೀತಿ ಹಾಳಾಗ್ತಾ ಇದೆ. ಇವತ್ತು ಇಡೀ ಜಗತ್ತೇ ನಲಗುತ್ತಿರುವಂತಹ ಒಂದು ಈ ಧರ್ಮ ಪ್ರಜ್ಞೆ ಇಲ್ಲದಂಥ ಒಂದು ಧಾರ್ಮಿಕ ಕದನಗಳು ನಮ್ಮ ಸಮಾಜವನ್ನು ಯಾವ ಮಟ್ಟಕ್ಕೆ ಮುಟ್ಟಿಸ್ತಾ ಇದೆ. ಇದನ್ನು ನೋಡ್ತಾ ನೋಡ್ತಾ ಮುಂದಿನ ತಲೆಮಾರು ಏನಾಗಬಹುದು, ಇದೆಲ್ಲವೂ ಇದನ್ನು ವಿಸ್ತರಿಸಿ ಈ ಚಿತ್ರದಲ್ಲಿ ಹೇಳಿದ್ದಾರೆ. ಬಹುಶಃ ಈ ಸಿನಿಮಾವನ್ನು ನೋಡಿದ ನಂತರ ಎಂಥ ಕಟುಕ ಹೃದಯಗಳು ಮುಂದೆಂದೂ ನಾನು ಈ ಧರ್ಮ ದ್ವೇಷ, ಕೋಮು ಭಾವನೆ, ಈ ಕೋಮು ಗಲಭೆಯಲ್ಲಿ ಭಾಗವಹಿಸಲಾರೆ ಎಂಬ ಪ್ರತಿಜ್ಞೆಯನ್ನು ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಆ ರೀತಿ ಮನಸ್ಸು ಮತ್ತು ಹೃದಯವನ್ನು ಮುಟ್ಟುವಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ. ನಾನು ಆ ಚಿತ್ರದಲ್ಲಿ ನಟಿಸಿದ್ದೇನೆ. ಈ ಚಿತ್ರ 6 ಕೋಟಿ ಕನ್ನಡಿಗರಿಗೆ ಜಗತ್ತಿಗೂ ಮುಟ್ಟುವಂತಾಗಬೇಕು. ಎಲ್ಲ ಮಾಧ್ಯಮ ಮಿತ್ರರು, ಪ್ರತಿಯೊಂದು ವ್ಯಕ್ತಿ, ಒಂದು ಸಿನಿಮಾ, ಒಬ್ಬ ನಟ ಇವತ್ತು ಜಗತ್ತು ಗುರುತಿಸುವಂತಾಗಬೇಕಿದ್ರೆ ಮಾಧ್ಯಮಗಳ ಸಹಕಾರ, ಮಾಧ್ಯಮಗಳ ಸಹಕಾರದಿಂದ ತಾವೆಲ್ಲರೂ ಎಲ್ಲರಿಗೂ ಮುಟ್ಟುವಂತಾಗಲಿ, ಇದರ ಸಂದೇಶ ಮೌಲ್ಯಗಳೆಲ್ಲವನ್ನು ನೋಡುವಂತಾಗಲಿ ನೀವು ಉತ್ತಮ ರೀತಿಯಲ್ಲಿ ನಮಗೆ ಕೈ ಜೋಡಿಸಬೇಕು, ಸಹಕರಿಸಬೇಕಂತ ನಾನು ಶಿರವಾಗಿ ನಿಮ್ಮನ್ನು ಬೇಡ್ತಾ ಇದ್ದೇನೆ. ನಮ್ಮ ನಿರ್ಮಾಪಕರ ಬಗ್ಗೆ
ಇವತ್ತು ಒಂದು 100-200 ಜನರಿಗೆ ಉದ್ಯೋಗ ನೀಡುವಂಥ ಒಬ್ಬ ಅನ್ನದಾತನಾಗಿ ಒಂದು SLB ಸಂಸ್ಥೆಯನ್ನು ಚಿಕ್ಕಂದಿಂದ ಆರಂಭಿಸಿದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವರು ಇದರ ನಿರ್ಮಾಪಕರಾಗಿದ್ದಾರೆ. ನಿಮ್ಮಲ್ಲಿ ಮತ್ತೊಮ್ಮೆ ಈ ಚಿತ್ರವನ್ನು ನೀವು ಗೆಲ್ಲಿಸಬೇಕು. ಎಲ್ಲ ಕಲಾವಿದರಿಗೂ ಇಷ್ಟರವರೆಗೆ ವಿನೋ ಸರ್ ಗರಡಿಯಲ್ಲಿ ಪಳಗಿದ ಕಲಾವಿದರು ಯಾವ ರೀತಿ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ, ಅದೇ ರೀತಿ ಇಲ್ಲಿರುವಂಥ ಕಲಾವಿದರನ್ನು ಹಾಗೆ ಆಗಲಿ. ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಹೆಚ್ಚಿಸ್ತಾ ನನ್ನ ಮಾತಿಗೆ ಪೂರ್ಣವಿರಾಮ. ನಾವೊಂದು ಈ ಕನ್ನಡ ಚಲನಚಿತ್ರದ ರಂಗಕ್ಕೆ ಅಂಬೆಕಾಲ ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ನನ್ನ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ನಮಗೆ ಸಪೋರ್ಟ್ ಮಾಡಿ ಇನ್ನೊಂದು ಮೂವಿ ತೆಗೆಯುವ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇವೆ. ಹಾಗೆ ಯಾಕಂದ್ರೆ ನಾನು ಸಣ್ಣ ಚಾನಲ್ ನಡೆಸಿದೆ, VTV ಅಂತ ಹೇಳಿ. ಮಾಧ್ಯಮದವರೆಲ್ಲ ಮನಸ್ಸು ಮಾಡಿದರೆ ನಮ್ಮನ್ನು ಇದರಲ್ಲಿ ಯಶಸ್ಸು ಮಾಡ್ಬೋದು ಅಂತ ನನಗೆ ನಂಬಿಕೆ ಇದೆ. ಹಾಗೆ ನಮ್ಮ ದಿವಾಕರ ದಾಸ್ ಅವರು ಪ್ರೊಡ್ಯೂಸರ್, ನನ್ನ ಬಾಲ್ಯ ಸ್ನೇಹಿತರು, ಅವರು ಈ ಒಂದು ಪ್ರಾಜೆಕ್ಟನ್ನು ಹೇಳುವಾಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದರು. ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಈ ಮಟ್ಟಕ್ಕೆ ತರುವಲ್ಲಿ ವಿನೋಣ್ಣ ಜೊತೆ ಕೆಲಸ ಮಾಡುವಂಥ ಯೋಗ ಭಾಗ್ಯ ನಮಗೆ ಸಿಕ್ಕಿದೆ. ವಿನೋಬಾನಂದ ಸರ್ ಅವರಿಗೆ ಈಗಾಗಲೇ ಹೇಳಿದ್ದಾರೆ ಎಲ್ಲರೂ, ಇನ್ನು ನಾವು ಹೇಳುವಂಥದ್ದೇನಿಲ್ಲ. ಹಾಗೆ ಈ ಒಂದು ನಮ್ಮ ಈ ಸಂದರ್ಭದಲ್ಲಿ ಪ್ರಶಾಂತ್ ಆಳ್ವ ಕನ್ನಡ, ಇವರನ್ನು ಕೂಡ ನಾನು ನೆನೆಸಿಕೊಳ್ತೇನೆ. ಇವರು ಬರಲಿಕ್ಕೆ ಆಗಲಿಲ್ಲ ಅವರಿಗೆ, ಯಾಕಂದ್ರೆ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಯಾವತ್ತಾದರೂ ನಿಮಗೆ ಸಾಧ್ಯ ಆದರೆ ಕಲ್ಲಡ್ಕಲ್ಲಿ ಹತ್ರದಲ್ಲಿದೆ, ಅಲ್ಲಿ ಕಲ್ಲಡ್ಕ ಮ್ಯೂಸಿಯಂ ಇರ್ತಿದೆ, ಯಾಸೆ ಇರ್ತಿದ್ದಾರೆ. ಯಾವತ್ತೂ ಬೇಕಾದ್ರೂ ಹೋಗಿ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗಿ. ಅಲ್ಲಿ ನಿಮಗೆ ತುಂಬ ಅದ್ಭುತವಾದ ಒಂದು ಪ್ರಪಂಚವನ್ನು ತೋರಿಸ್ತಾರೆ. ಅದು ಅವರ ಆ್ಯಂಟಿಕ್ ಪಾಯಿಂಟ್ಸ್ಗಳು ಆಗಲಿ ಏನಾಗಲಿ ಇದನ್ನ ಇಟ್ಕೊಂಡು ಈ ಕಥೆ ಮಾಡಿದ್ದೀವಿ. ಅದರಿಂದಾಗಿ ಅವ್ರಿಗೂ ಒಂದು ಈ ವೇದಿಕೆಯಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಕಲಾವಿದರಾದಂಥ ಯೋಗೀಶ್ ಅವರಿದ್ದಾರೆ. ಯೋಗೀಶ್ ಅವ್ರಿಗೂ ನಾನು ನೆನಪಿಸ್ಕೊಳ್ತೇನೆ. ಥ್ಯಾಂಕ್ ಯು. ಇಲ್ಲ, ಇದಕ್ಕೆ ಬೇರೆ ಬೇರೆ ಒಂದಷ್ಟು ಟೈಟ್ಲ್ ಇಟ್ಕೊಂಡಿದ್ದೀನಿ. ಗೇಟ್ ಫೈಲ್ ತೆಗ್ವಿ, ಬಂಗಲ್ ಗೇಟ್ ತೆಗ್ವಿ, ಎಲ್ಲದೂ ಚರ್ಚೆ ನಡೀತಾ ಇತ್ತು, ಯಾವುದನ್ನು ಇಡೋಣ ಅಂತ. ಎಲ್ರಿಗೂ ಚಿರಪರಿಚಿತರಾದ ಮಾಧ್ಯಮ ಮಿತ್ರರಿಗೆ ಜೋಗಿ ಹೇಳಿರ್ಬೋದು. ಜೋಗಿ ಹತ್ರಕ್ಕೆ ಡಿಸ್ಕಷನ್ ಮಾಡಿದೆ. ಸೀದಾ ಬಂದರು, ಒಂದು ಪ್ರಿಂಟ್ ಔಟ್ ತೆಗೆದುಕೊಟ್ರು. ಬೇರೆ ಮರ್ಚೆಂಟ್ ಆಫ್ ಡೆತ್ ಅಂತ ಕೊಟ್ಟರು. ಅದು ಅಲ್ಲಿಗೆ ಫ್ರೀಸ್ ಆಯಿತು. ಹಾಗೆ ಆ ಟೈಟ್ಲ್ ಇಟ್ಟಿದ್ದವ್ರೆ ಅವ್ರು ನಮ್ಗೆ ಹೇಳಿಲ್ಲ, ಏನಿಲ್ಲ, ಕತೆ ಡಿಸ್ಕಷನ್ ಮಾಡಿ ಏನು ಟೈಟ್ಲ್ ಇರೋದು ಅಂತ ಯೋಚನೆ ಮಾಡಿದಾಗ ಅವ್ರು ಸ್ಟ್ರೈಟ್ ತಗೊಂಡು ಪ್ರಿಂಟ್ ಔಟ್ ಕೊಟ್ಬಿಟ್ರು. ಅವ್ರ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿದಾಗ ಅದಕ್ಕೆ ಅದು ಬೇರೆ ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡ್ವಿ. ಬಟ್ ತುಳು ಹೊರಡೋರು ಕನ್ನಡಕ್ಕೆ ಅದನ್ನು ಇಟ್ಕೊಂಡಿದ್ರು. ಇಲ್ಲ ಇಲ್ಲ ಇಲ್ಲ, ಅದು ಸಿನಿಮಾ ನೋಡಿದ್ಮೇಲೆ ಯಾವ ಫೈಲ್ಸ್ ಇಂದ ಆಮೇಲೆ ಗೊತ್ತಾಗುತ್ತೆ ಯಾವ ಫೈಲ್ ಅನ್ನೋದು. ಅವಾಗ ತಲೆಯಲ್ಲಿ ಫುಲ್ ಕೂತಿತ್ತು, ಈಗ ತಲೆಯಲ್ಲಿ ಕೂತಿಲ್ಲ ಅಷ್ಟೇ. ನಾ ಫೋಟೋ ನೋಡಿದ್ದೆ, ಇಷ್ಟು ಕೂದಲಿದ್ದೆ. ನಾವಿಬ್ರು ಬಿಟ್ಟರೆ ಹೆಂಗಾಗುತ್ತೆ ಅಷ್ಟೇ. ಖಂಡಿತ ಮಾಡಬೇಕು, ಒಂದಾದ್ರೂ ಮಾಡಿ ಮಾಡ್ತೀನಿ. ಅದಷ್ಟು ಖಂಡಿತ ಮಾಡ್ತೀನಿ. ಯಾಕಂದ್ರೆ ಆ ಒಂದು ತುಳು ಅನ್ನೋದು ಒಂದು ನಮಗೆ ಅದು ಹೇಗಿದೆ ಅಂದ್ರೆ ನಮ್ಮ ಡೈಲಿ ಉಸಿರಾಟ ಏನಾಗ್ತೀವಿ ಅದು ಗೊತ್ತಲ್ಲ. ತುಳು ಅಂದ ತಕ್ಷಣ ಅದರ ಕನೆಕ್ಟಿವಿಟಿ ಬೇರೆ. ಆ ಒಂದು ಪ್ರೀತಿಯಿಂದಲೇ ನಾನು ಮೊದಲು ಮಾಡಿದ್ದು ಸೀರಿಯಲ್ಲೇ ತುಂಬಾ ರೆಸ್ಟ್ ತಗೊಂಡು ಮಾಡಿದ್ದು. ಆ ಪೀರಿಯಡ್ ಸಂಕಲ್ಪ ತುಂಬಾ ಕಷ್ಟ ಇತ್ತು ಆ ಟೈಮಲ್ಲಿ. ಸೀರಿಯಲ್ಸ್ ತುಳು ಪ್ರಾಜೆಕ್ಟ್ಗಳನ್ನು ಮಾಡೋದು ಆ ಟೈಮಲ್ಲಿ ಆ ಧೈರ್ಯ ತಗೊಂಡಿದ್ದೀನಿ. ಖಂಡಿತ ಒಂದು ಸಿನಿಮಾ ನನ್ನ ಜೀವನದಲ್ಲಿ ತುಳು ಮಾಡಿ ಮಾಡ್ತೀನಿ. ಇಲ್ಲ, ಥಿಯೇಟರ್ ಬಂದು ತುಂಬಾ ಜಾಸ್ತಿ ಮಾಡಲ್ಲ, ಯಾಕಂದ್ರೆ ಇದು ಕಂಟೆಂಟ್ ಬೇಸಿಸ್ ಸಿನಿಮಾ ಆಗಿರೋದ್ರಿಂದ ನಾವು ವ್ಯಾವಹಾರಿಕವಾಗಿ ಯೋಚನೆ ಮಾಡಿಕೊಂಡು ಎಷ್ಟು ಬಿಗಿನಿಂಗ್ ಒಂದು ಮಿನಿಮಮ್ 70 ಥಿಯೇಟರ್ ಅಥವಾ 70ರಿಂದ 80 ಅಂದ್ಕೊಂಡಿದ್ದೀವಿ. ನಂತರ ಏನು ಅಂತ ಡಿಸೈಡ್ ಮಾಡ್ತೀವಿ. ನಮ್ಮ ಫಸ್ಟ್ ವೀಕ್ ಒಂದು ರಿಸಲ್ಟ್ ಅನ್ನೋದು ಇರುತ್ತಲ್ಲ, ಅಲ್ಲಿ ನಾನು ನಿರ್ಮಾಪಕರ ಬಗ್ಗೆ ಯೋಚನೆ ಮಾಡಿಕೊಂಡು ನಿರ್ಧಾರಗಳು ತಗೋಬೇಕಾಗುತ್ತೆ. ಖಂಡಿತವಾಗ್ಲೂ ಜನರಿಗೆ ಕನೆಕ್ಟ್ ಆದರೆ ಆಟೋಮೆಟಿಕ್ ಆಗಿ ಅನ್ನೋದು ಬೆಳ್ಕೊಂಡು ಹೋಗುತ್ತೆ. ಎಲ್ಲ ಕಡೆ ಇಡೀ ನಮ್ಮ ರಾಜ್ಯದಾದ್ಯಂತ ಮಾಡ್ತೀವಿ. ಅಲ್ಲಿ ಒಂದು ಡಿಸ್ಟಿಕ್ ವೈಸ್ ಅಲ್ಲ, ಎಲ್ಲ ಕಡೆ ಮಾಡ್ತೀವಿ. ಎಲ್ಲ ಹೌದು, ಎಲ್ಲ ಕಡೆ. ಓಕೆ, ಬೇರೆ ಮಾತಿಲ್ಲ ಅನ್ಸುತ್ತೆ. ಧನ್ಯವಾದಗಳು.